ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪ್ರಕರಣದ ಆರೋಪಿ ಬಂಧನದಲ್ಲಿದ್ದು, ನಮ್ಮ ಬಳಿ ಇದ್ದ ಸಿಸಿಟಿವಿ ಫೋಟೋ ತಾಳೆ ಹಾಕಿ ನೋಡಿ ಬೆಂಗಳೂರಿನಲ್ಲಿ ಪ್ರಕರಣದ ಆರೋಪಿ ಈತನೇ ಎಂದು ದಸ್ತಗಿರಿ ಮಾಡಿರುತ್ತೇವೆ. ನಿನ್ನೆ 9 ಗಂಟೆಗೆ ಮಂಗಳೂರಿಗೆ ಕರೆತಂದು ಪ್ರಕರಣದ ಕುರಿತು ಪ್ರಶ್ನೆ ಮಾಡಿ ತನಿಖೆ ಮಾಡುತ್ತಿದ್ದೇವೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಡಾ PS ಹರ್ಷ ಹೇಳಿದರು. ಅವರು ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ಬಾಂಬ್ ಪ್ರಕರಣದ ಆರೋಪಿ ಮೂಲತಃ ಉಡುಪಿಯವನು. ಈತನಿಗೆ 37 ವರ್ಷ ವಯಸ್ಸು. ಮೈಸೂರಿನಲ್ಲೂ BE ಮೆಕ್ಯಾನಿಕ್ ಪದವಿ ಹಾಗೂ MBA ಪದವಿಯನ್ನ ಪಡೆದಿದ್ದಾನೆ. ಈತ ಬ್ಯಾಂಕಿಂಗ್ ಹಾಗೂ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾನೆ. ಸುದೀರ್ಘವಾಗಿ ಎಲ್ಲಾ ಕೆಲಸ ಮಾಡಲಿಲ್ಲ. ಈತನಿಗೆ ಇಂಡೋರ್ ಕೆಲಸ ಮಾಡುವ ಆಸಕ್ತಿ ಕಡಿಮೆಯಾಗಿ ಬೆಂಗಳೂರಿನ ಪೀಣ್ಯದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ನಂತರ ಪ್ರತಿಷ್ಠಿತ ಕಂಪನಿಗೆ ಸುಳ್ಳು ದಾಖಲೆ ಸೃಷ್ಟಿಸಿ ಕೆಲಸ ಗಿಟ್ಟಿಸಿಕೊಳ್ತಾನೆ. ನಂತರ ಗೊತ್ತಾಗ್ತದೆ ಆತ ಅಲ್ಲಿಯೂ ಕೆಲಸ ಬಿಟ್ಟಿದ್ದಾನೆ ಎಂದು. ಸಮಾಜದಲ್ಲಿ ಅವನಿಗೆ ಸಿಗಬೇಕಾದ ಅವಕಾಶ ದೊರೆಯಲಿಲ್ಲ. ನಂತರ ಸೆಕ್ಯೂರಿಟಿ ಕೆಲಸ ಸೇರಿಕೊಳ್ತಾನೆ. SDM ಕಾಲೇಜು ಉಜಿರೆ, ಮೂಡುಬಿದ್ರೆ, MIT ಕಾಲೇಜಿನಲ್ಲೂ ಕೆಲಸ ಮಾಡ್ತಿರ್ತಾನೆ. ನಂತರ ಬಾರ್ನಲ್ಲಿ ಊಟ ವಸತಿ ಸಿಗುತ್ತೆ ಅಂತ ಕೆಲಸ ಮಾಡ್ತಾನೆ. ನಂತರದ ಅನೇಕ ಹೋಟೆಲ್ನಲ್ಲಿ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಈತನ ಶೈಕ್ಷಣಿಕ ಅರ್ಹತೆಗಳು ಒಂದು ಮೈಸೂರಿನ ಪ್ರತಿಷ್ಠಿತ ಕಾಲೇಜೊಂದರಿಂದ ಈತ BE ಮೆಕ್ಯಾನಿಕಲ್ ಪದವೀಧರ, ಮತ್ತೊಂದು ಪ್ರತಿಷ್ಠಿತ ಕಾಲೇಜಿನಿಂದ MBA ಮಾರ್ಕೆಟಿಂಗ್ ಆ್ಯಂಡ್ ಆಪರೇಷನ್ಸ್ ಇದು ಒಂದು ಮಾಸ್ಟರ್ ಡಿಗ್ರಿ ಈತ ಮಾಡಿದ್ದಾನೆ. ಅದಾದ ನಂತರ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ನ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾನೆ. ಕೆಲವು ಉದಾಹರಣೆಗಳು ತಮಗೆ ನಾನು ತಿಳಿಸ್ತಾ ಇದ್ದೇನೆ. ಈತ ICICI ಪ್ರುಡೆನ್ಷಿಯಲ್, HSBC, ICICI ಲೊಂಬಾರ್ಡ್, HDFC ಲೈಫ್, ಬಿರ್ಲಾ ಸನ್ ಲೈಫ್ ಈ ರೀತಿ ಬೇರೆ ಬೇರೆ ಬ್ಯಾಂಕಿಂಗ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡಿದ್ದಾನೆ. ಇದರಲ್ಲಿ ನೋಟ್ವರ್ತಿ ಅಂಶ ಏನು ಅಂದರೆ ಎಲ್ಲ ಕೆಲಸಗಳಲ್ಲೂ ಬಹಳ ಬ್ರೀಫ್ ಪೀರಿಯಡ್ ಕೆಲಸ ಮಾಡಿದ್ದಾನೆ. ಒಂದೇ ಕಡೆ ಬಹಳ ಸುದೀರ್ಘವಾದ ಟೆನ್ಯೂರ್ ಈತಂದು ಎಲ್ಲಿಯೂ ಇಲ್ಲ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಕೆಲಸ ಇದೆ ಅಂತ ಅಪ್ಲೈ ಮಾಡ್ತಾನೆ. ನಂತರ ಮಣಿಪಾಲ್ಗೆ ಬಂದು ಲೀಗಲ್ ದಾಖಲೆ ಮಾಡಿ ಬೆಂಗಳೂರಿಗೆ ಹೋದಾಗ ಬೇರೆಯವರಿಗೆ ಕೆಲಸ ನೀಡಿದ್ರು. ಇದೇ ಕೋಪದಿಂದ ಹೀಗೆ ಮಾಡಿದ್ದೇನೆ ಎಂದು ಆತ ಹೇಳಿದ್ದಾನೆ ಎಂದು ಹೇಳಿದ್ರು. ನಂತರ ವಿಮಾನ ಇಲಾಖೆ ಕುರಿತು ಸ್ಟಡಿ ಮಾಡ್ತಾನೆ. ನಂತರ 2018ರಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ 2 ಬಾರಿ ಬೆದರಿಕೆ ಕಾಲ್ ಮಾಡಿದ್ದಾನೆ. ನಂತರ ರೈಲ್ವೆ ಇಲಾಖೆಗೂ ಬೆದರಿಕೆ ಕಾಲ್ ಮಾಡಿ ಹೀಗೆ ಒಟ್ಟು 3 ಪ್ರಕರಣ ಇವನ ವಿರುದ್ಧ ದಾಖಲಾಗಿತ್ತು. ನಂತರ ದಸ್ತಗಿರಿ ಆಗಿ ಜೈಲು ಸೇರ್ತಾನೆ. ಚಿಕ್ಕಬಳ್ಳಾಪುರ ಜೈಲಿನಲ್ಲಿ 1 ವರ್ಷ ಜೈಲು ವಾಸ ಅನುಭವಿಸ್ತಾನೆ. ನಂತರ ಜೈಲಿನಿಂದ ಹೊರಬಂದು ವಿಮಾನ ನಿಲ್ದಾಣಕ್ಕೆ ಏನಾದರೂ ಮಾಡಬೇಕು ಎಂದು ವಿವಿಧ ರೀತಿಯಲ್ಲಿ ಸ್ಟಡಿ ಮಾಡ್ತಾನೆ. ಬಾಂಬ್ ತಯಾರಿಕೆ ಕುರಿತು ಅಧ್ಯಯನವನ್ನ ಕೂಡ ನಡೆಸ್ತಾನೆ. ಆನ್ಲೈನ್ ಮೂಲಕ ತರಿಸಿ ಹೇಗೆ ಬಾಂಬ್ ತಯಾರಿ ಮಾಡಬಹುದು ಎಂದು ತಿಳಿದುಕೊಳ್ತಾನೆ. ಬೇರೆ ವಸ್ತುಗಳನ್ನು ತರಿಸಿ ಬಾಂಬ್ ಅನ್ನು ಕೂಡ ತಯಾರಿಸ್ತಾನೆ. ಮಂಗಳೂರು ವಿಮಾನ ನಿಲ್ದಾಣ ಗುರಿಯಾಗಿಸಿಕೊಂಡು ಮಂಗಳೂರು ಕುಡ್ಲಾ ರೆಸ್ಟೋರೆಂಟ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ರಜಾ ಸಂದರ್ಭದಲ್ಲಿ ಇದೇ ಬಾಂಬ್ ತಯಾರಿಕೆ ಕೆಲಸವನ್ನ ಮಾಡ್ತಾನೆ. ಅದಾದ ಮೇಲೆ ಎಲ್ಲ ತಯಾರಾದ ನಂತರ ಕೊನೆಯ ಭಾಗ ಜೋಡಿಸದೆ ಅನುಮಾನ ಬರಬಹುದು ಅಂತ ಕಾರ್ಕಳದಲ್ಲಿ ಹೋಟೆಲ್ ಕೆಲಸಕ್ಕೆ ಸೇರ್ಕೊಳ್ತಾನೆ. ನಂತರ ಮಂಗಳೂರಿಗೆ ಬಂದು ಬಸ್ ಮೂಲಕ ವಿಮಾನ ನಿಲ್ದಾಣ ಜಂಕ್ಷನ್ ತಲುಪಿ ಅಲ್ಲಿಂದ ವಿಮಾನ ನಿಲ್ದಾಣಕ್ಕೆ ಹೋಗಿ ಬಾಂಬ್ ಇಟ್ಟು ಆಟೋ ಮೂಲಕ ಪರಾರಿ ಆಗಿದ್ದಾನೆ. ಪೊಲೀಸರು ಹಿಡಿಯುತ್ತಾರೆ ಅಂತ ಗೊತ್ತಾಗಿ ಬೆಂಗಳೂರಿಗೆ ಬಸ್ನಲ್ಲಿ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾನೆ. ಈತನ ವಿರುದ್ಧ 2 ಗಂಭೀರ ಪ್ರಕರಣವನ್ನ ಕೂಡ ದಾಖಲಿಸಲಾಗಿದೆ. ಇವತ್ತು ವೈದ್ಯಕೀಯ ಪರೀಕ್ಷೆ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತೇವೆ. ಟೈಮ್ ಇಟ್ಟು ಸ್ಫೋಟ ಮಾಡುವ ಉದ್ದೇಶ ಹೊಂದಿದ್ದ ಈತ ಒಬ್ಬ ವ್ಯಕ್ತಿಯೇ ಮಾಡಿದ್ದಾನೆ ಅಂತ ಇಷ್ಟರವರೆಗಿನ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಪೊಲೀಸ್ ಕಮಿಷನರ್ ಡಾ PS ಹರ್ಷ ಹೇಳಿದರು. ದಿನಾಂಕ 20 ಜನವರಿ 2020ರಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೊರೆತ ಸ್ಫೋಟಕ ವಸ್ತುವಿನ ಕುರಿತಾದ ಪ್ರಕರಣ ಈ ತನಿಖೆಯಲ್ಲಿದ್ದಾಗ ನಿನ್ನೆ ಈ ಪ್ರಕರಣದ ಪ್ರಮುಖ ಶಂಕಿತ ವ್ಯಕ್ತಿ ಆದಿತ್ಯ ರಾವ್ ಬೆಂಗಳೂರಿನಲ್ಲಿ ಕಾಣಿಸಿಕೊಂಡು ಅದಾದ ನಂತರ ಬೆಂಗಳೂರು ನಗರದ ಪೊಲೀಸರು ಈತನನ್ನು ಸೇಫ್ ಕಸ್ಟಡಿಗೆ ತೆಗೆದುಕೊಂಡು ಮಂಗಳೂರಿನ ತನಿಖಾ ತಂಡ ಬೆಂಗಳೂರಿಗೆ ತೆರಳಿ ಈ ವ್ಯಕ್ತಿಯನ್ನು ಪ್ರಶ್ನಿಸಿ ನಮ್ಮ ಬಳಿ ಇದ್ದ
CCTV ಫುಟೇಜ್, ಫೋಟೋಸ್ ಹಾಗೂ ಇತರೆ ಸಾಕ್ಷ್ಯಗಳನ್ನ ತಾಳೆ ಹಾಕಿ ನೋಡಿ ಈ ಪ್ರಕರಣದ ಆರೋಪಿ ಇವನೇ ಎಂದು ಖಾತ್ರಿಪಡಿಸಿಕೊಂಡು ನಂತರ ಈತನನ್ನು ದಸ್ತಗಿರಿಗೆ ಒಳಪಡಿಸಿರುತ್ತಾರೆ. ಈ ವ್ಯಕ್ತಿನ ದಸ್ತಗಿರಿಗೆ ಒಳಪಡಿಸಿ ಬೆಂಗಳೂರಿನ ಮಾನ್ಯ ಮೊದಲನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮಾನ್ಯ ನ್ಯಾಯಾಲಯವನ್ನು ಈತನನ್ನು ಜ್ಯೂರಿಸ್ಡಿಕ್ಷನಲ್ ಕೋರ್ಟ್, ಮಂಗಳೂರಿನ ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಮುಂದೆ ಹಾಜರುಪಡಿಸಲು